ಕರ್ನಾಟಕ ಚಿನ್ನದ ನಾಡು, ಗಂಧದ ಬೀಡು. ಇದು ಪದೇ ಪದೇ ಸಾಬೀತಾಗಿ ಹೋಗಿದೆ. ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಯಥೇಚ್ಛವಾಗಿ ಶ್ರೀಗಂಧದ ಮರಗಳಿವೆ. ರೈತರು ಕೂಡ ನಾಡಿನುದ್ದಕ್ಕೂ ಶ್ರೀಗಂಧ ಬೆಳೆಯುತ್ತಿದ್ದಾರೆ. ಇದರ ಜೊತೆ ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ ಚಿನ್ನದ ಗಣಿಗಳು ಕೂಡ ಇವೆ. ಕೋಲಾರ KGF ಮಾತ್ರ ಅಲ್ಲದೆ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯೂ ಕೂಡ ಇದೆ. ಈಗ ಇವುಗಳ ಜೊತೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಚಿನ್ನ ಮತ್ತು ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆ. ರಾಜ್ಯದ ಗಣಿ ಮತ್ತು ಭೂ ಇಲಾಖೆ ನಡೆಸಿದ ಸರ್ವೆಯಲ್ಲಿ 65 ಸ್ಥಳಗಳಲ್ಲಿ ಚಿನ್ನ ಮತ್ತು ಅಪರೂಪದ ಖನಿಜ ನಿಕ್ಷೇಪ ಪತ್ತೆಯಾಗಿದೆ. ಆದರೆ ಚಿನ್ನ ಮತ್ತು ಲಿಥಿಯಂ ನಿಕ್ಷೇಪ ಪತ್ತೆಯಾಗಿರುವ ಜಾಗವು ಸಂಪೂರ್ಣವಾಗಿ ಮೀಸಲು ಅರಣ್ಯ ಪ್ರದೇಶವಾಗಿದೆ. ಇದೇ ಈಗ ಈ ಗಣಿಗಾರಿಕೆಗೆ ದೊಡ್ಡ ಸವಾಲಾಗಿದೆ. ಇದೇ ಮೊದಲ ಬಾರಿಗೆ ಅಪರೂಪದ ಪ್ರಕರಣದಲ್ಲಿ ಕೊಪ್ಪಳ ಜಿಲ್ಲೆಯ ಅಮರಾಪುರ ಬ್ಲಾಕ್ನಲ್ಲಿ ಪ್ರತಿ ಟನ್ ಮಣ್ಣಿಗೆ 12 ರಿಂದ 14 ಗ್ರಾಂ ಚಿನ್ನ ಇರೋದು ಪತ್ತೆಯಾಗಿದೆ. ಸಾಮಾನ್ಯವಾಗಿ ಚಿನ್ನದ ಗಣಿಗಳಲ್ಲಿ ಪ್ರತಿ ಟನ್ನಿನ ಮಣ್ಣಿನಲ್ಲಿ 2 ರಿಂದ 3 ಗ್ರಾಂ ಚಿನ್ನ ಮಾತ್ರ ಇರುತ್ತದೆ. ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಪ್ರತಿ ಟನ್ನಿನಲ್ಲಿ 2 ರಿಂದ 2.5 ಗ್ರಾಂ ಮಾತ್ರ ಚಿನ್ನ ಇತ್ತು. ಆದರೆ ಕೊಪ್ಪಳದ ಈ ಸ್ಥಳವು ಸಂಪೂರ್ಣವಾಗಿ ಅರಣ್ಯ ಪ್ರದೇಶವಾಗಿದೆ. ಅರಣ್ಯ ಇಲಾಖೆ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದ್ದೇವೆ ಅಂತ ರಾಜ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕೂಡ ಅಧಿಕಾರಿಗಳು ಹೇಳಿದ್ದಾರೆ. ನಮಸ್ಕಾರ ಸ್ನೇಹಿತರೆ. ಚಿನ್ನ ಎಂದ ಕೂಡಲೇ ಹೆಂಗಸರಿಗೆ ಮಾತ್ರವಲ್ಲ, ಗಂಡಸರ ಕಣ್ಣುಗಳು ಕುಕ್ಕುತ್ತವೆ, ಅರಳುತ್ತವೆ. ಆ ಹೊಳಪು, ಆ ಆಕರ್ಷಣೆ ಇದ್ದಿದ್ದರಿಂದಲೇ ಬಂಗಾರವನ್ನು ರಾಜಲೋಹ ಎಂದು ಕರೆಯಲಾಗುತ್ತಿತ್ತು. ಚಿನ್ನದ ಅಪಾರ ಸಂಪತ್ತನ್ನು ಹೊಂದಿರುವ ನಮ್ಮ ನಾಡನ್ನು, ಅಂದರೆ ಕರ್ನಾಟಕವನ್ನು, ಚಿನ್ನದ ನಾಡೆಂದೇ ಕರೆಯುತ್ತಾರೆ. ಖನಿಜಗಳಲ್ಲೇ ಅತ್ಯಮೂಲ್ಯ ಹಾಗೂ ಅತ್ಯಂತ ಶ್ರೇಷ್ಠವಾದದ್ದೇ ಬಂಗಾರ. ಬಂಗಾರದ ವ್ಯಾಮೋಹಕ್ಕೆ ಒಳಗಾದವರು ಅತೀ ವಿರಳ. ಐತಿಕ ಭೋಗದ ಆಸೆ ತೊರೆದು ಅಡವಿಯ ಗುಡಿಸಲಲ್ಲಿ ವಾಸಿಸುತ್ತಿದ್ದ ಸೀತೆ ಬಂಗಾರದ ಜಿಂಕೆಯನ್ನು ಕಂಡು ಮನಸೋತು ಅದನ್ನು ಹಿಡಿದು ತರಬೇಕೆಂದು ಕಟ್ಟಾಜ್ಞೆ ನೀಡಿ ರಾಮನನ್ನು ಕಳಿಸುವ ಮೂಲಕ ಮಹಾಯುದ್ಧಕ್ಕೆ ಕಾರಣವಾಗಿದ್ದಳು. ಅದಕ್ಕೆ ಕಾರಣ ಈ ಚಿನ್ನ. ನಾರು ಮುಡಿಯಿಟ್ಟು ವನವಾಸದಲ್ಲಿದ್ದ ಸೀತೆಗೆ ಬಂಗಾರದ ಬಗ್ಗೆ ಅಷ್ಟೊಂದು ಮಮಕಾರವಿದ್ದ ಮೇಲೆ ಇತರರು ಆಸೆ ಪಡುವುದರಲ್ಲಿ ಆಶ್ಚರ್ಯವೇ ಇಲ್ಲ ಸ್ನೇಹಿತರೆ. ಚಿನ್ನಕ್ಕಾಗಿ ನಡೆದಿರುವ ನೂಕು ನುಗ್ಗಲುಗಳು, ಕೊಲೆ, ಸುಲಿಗೆ, ಸಮರ, ರಕ್ತಪಾತ ವರ್ಣನೆಗೆ ಮೀರಿದ್ದು. ಚಿನ್ನ ನಮ್ಮ ದೇಶದ ಮೇಲೆ ದಂಡೆತ್ತಿ ಬರಲು ಪರದೇಶಿಯರನ್ನು ಪ್ರೇರೇಪಿಸಿದ್ದೇ ಈ ಚಿನ್ನ. ಬಂಗಾರದ ಇತಿಹಾಸ ಏನೇ ಇರಲಿ, ಅದನ್ನು ಕೇವಲ ಹಳದಿ ಲೋಹವೆಂದು ಬದಿಗಿರಿಸಿ ಇತರ ಲೋಹಗಳೊಂದಿಗೆ ಸಮೀಕರಿಸಲು ಆಗದು. ಅದು ರಾಜಲೋಹ ಅಥವಾ ಲೋಹರಾಜ. ಇಂದಿಗೂ ಈ ಮಾತು ಪ್ರಸ್ತುತವಾಗಿದೆ. ಮಕ್ಕಳಿಂದ ಮುದುಕರವರೆಗೆ, ಜನನದಿಂದ ಮರಣದವರೆಗೆ, ಬಡವರಿಂದ ಶ್ರೀಮಂತರವರೆಗೆ ಎಲ್ಲರೂ ಬಯಸುವುದೇ ಚಿನ್ನ, ಚಿನ್ನ, ಚಿನ್ನ. ಭಾರತ ಸ್ವರ್ಣಭೂಮಿ ಎಂದೇ ಕರೆಸಿಕೊಂಡಿದೆ. ಭಾರತ ಜನನಿಯ ತನುಜಾತೆಯಾದ ಕರ್ನಾಟಕವನ್ನು ಚಿನ್ನದ ನಾಡು, ಗಂಧದ ಬೀಡು ಎಂದು ಸಂಬೋಧಿಸಿದ್ದಾರೆ. ಕರ್ನಾಟಕದ ಚಿನ್ನದ ಚರಿತ್ರೆ ಇಂದು ನಿನ್ನೆಯದಲ್ಲ. ಶತಮಾನಗಳ ಹಿಂದಕ್ಕೆ ನಮ್ಮ ನೆಲದ ಚಿನ್ನದ ಇತಿಹಾಸ ಹೋಗುತ್ತದೆ. ಮೌರ್ಯರ ಕಾಲದಲ್ಲಿ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯನ್ನು ನಮ್ಮ ಪ್ರಾಚೀನರು ತೋಡಿದ್ದರು. ಹಟ್ಟಿ ಚಿನ್ನದ ಗಣಿಗಳು ಇಡೀ ಜಗತ್ತಿನಲ್ಲೇ ಅತ್ಯಂತ ಆಳವಾದ ಹಾಗೂ ಪುರಾತನವಾದ ಚಿನ್ನದ ಗಣಿ ಎಂದು ಪ್ರಖ್ಯಾತಿಯಾಗಿವೆ. ಮೈಸೂರು ಪ್ರಾಂತದ ಚಿನ್ನದ ಗಣಿಗಳೇ ಮುಂದೆ ದಕ್ಷಿಣ ಆಫ್ರಿಕಾದಲ್ಲಿ ಚಿನ್ನದ ಗಣಿಗಳನ್ನು ತೆಗೆಯಲು ಪ್ರೇರಣೆ ನೀಡಿತ್ತು. ಈ ಸಂಗತಿಯನ್ನು ಸ್ವತಃ ಅಲ್ಲಿನ ಭೂವಿಜ್ಞಾನಿಗಳೇ ದಾಖಲಿಸಿದ್ದಾರೆ. ಇಂದಿಗೂ ರಾಷ್ಟ್ರದ ಚಿನ್ನದ ಭಂಡಾರಕ್ಕೆ ಕರ್ನಾಟಕದ ಗಣಿಯಿಂದಲೇ ಬರುವ ಚಿನ್ನದ ದಾಸ್ತಾನೇ ಜೀವಾಳ ಸ್ನೇಹಿತರೆ. ಕರ್ನಾಟಕದ ಆಧುನಿಕ ಚಿನ್ನದ ಇತಿಹಾಸ ಪ್ರಾರಂಭವಾಗುವುದು ಕೋಲಾರದ ಚಿನ್ನದ ಗಣಿ ಪ್ರದೇಶವಾದ KGF, ಅಂದರೆ ಕೋಲಾರ ಗೋಲ್ಡ್ ಫೀಲ್ಡ್ ಎಂದು. ಕೋಲಾರದಲ್ಲಿ ಯಾವಾಗ ಸುವರ್ಣ ಕಾಲ ಪ್ರಾರಂಭವಾಯಿತು ಎಂದು ಖಚಿತವಾಗಿ ಹೇಳಲು ಈಗಲೂ ಸುಲಭವಲ್ಲ.
ಕೋಲಾರದಲ್ಲಿ ಚಿನ್ನದ ಅನ್ವೇಷಣೆಯ ಬಗ್ಗೆ ಮೊದಲ ದೊರೆತಿರುವ ದಾಖಲೆ ಕ್ರಿಸ್ತಿ ಶಕ 1802ರಲ್ಲಿ. ಇಂಗ್ಲೆಂಡಿನ ಜಾನ್ ಟೇಲರ್ ಆಧುನಿಕ ಗಣಿ ತಂತ್ರಜ್ಞಾನಿಯಾಗಿ ಕೋಲಾರದ ಚಿನ್ನದ ಉದ್ಯಮಕ್ಕೆ ಜೀವ ತರುತ್ತಾನೆ. ಕೋಲಾರದ ಗಣಿಗಳು ನೆಲದ ಮಟ್ಟಕ್ಕಿಂತ 3 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಆಳವನ್ನು ಮುಟ್ಟಿವೆ. ಪ್ರಪಂಚದ ಅತ್ಯಂತ ಆಳವಾದ ಚಿನ್ನದ ಗಣಿಗಳ ಪೈಕಿ ಇವು ಕೂಡ ಆಗಿವೆ. KGF ಕಳೆದ 110 ವರ್ಷಗಳ ಕಾಲ ಸತತ ನಡೆಸಿದ ಗಣಿಗಾರಿಕೆಯಿಂದ ಸುಮಾರು 800 ಟನ್ ಚಿನ್ನ ಉತ್ಪಾದನೆಯಾಗಿದೆ. ಸದ್ಯ ಕೋಲಾರದ ಚಿನ್ನದ ಗಣಿಗಳನ್ನು ಬಿಟ್ಟರೆ ಕಲ್ಯಾಣ ಕರ್ನಾಟಕ ಭಾಗದ ಚಿನ್ನದ ಗಣಿಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿವೆ. ಈಗ ದೇಶದ ಪ್ರತಿಷ್ಠಿತ ಚಿನ್ನ ಉದ್ಯಮ ಏಕೈಕ ಆಶಾ ಕಿರಣವೆಂದರೆ ಅದು ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಯಾಗಿದೆ. ಕರ್ನಾಟಕ ಸರ್ಕಾರದ ಒಡೆತನದಲ್ಲಿರುವ ಈ ಗಣಿಯನ್ನು ಸರ್ಕಾರವೇ ನಡೆಸುತ್ತಿದೆ. ಇಲ್ಲಿ ಆಧುನಿಕ ಗಣಿಗಳು ಚಿನ್ನವನ್ನು ಲಾಭದಾಯಕವಾಗಿ ಉತ್ಪಾದನೆ ಮಾಡುವ ಮುನ್ನ ಇಲ್ಲಿ ಅನೇಕ ಪುರಾತನ ಗಣಿಗಳಿದ್ದವು. ಇಂದಿಗೂ ಕೂಡ ಇಲ್ಲಿ ಪುರಾತನ ಗಣಿಗಳನ್ನು ಸಂಪೂರ್ಣವಾಗಿ ಪರಿಶೋಧಿಸುವ ಕೆಲಸ ಪೂರ್ಣಗೊಂಡಿಲ್ಲ. ಇದು ನಿರಂತರವಾಗಿ ಇನ್ನೂ ನಡೆಯುತ್ತಾನೇ ಇದೆ. ಯಾವ ಗಳಿಗೆಯಲ್ಲಿ, ಯಾವ ಕ್ಷೇತ್ರದಲ್ಲಿ, ಯಾವ ನೆಲದಲ್ಲಿ ಎಷ್ಟು ಚಿನ್ನ ಅಡಗಿದೆ ಎಂಬುದು ಇನ್ನೂ ಪೂರ್ಣವಾಗಿ ಗೊತ್ತಾಗಿಲ್ಲ. ಆದರೆ ಒಂದು ಖಚಿತ ಸ್ನೇಹಿತರೆ, ಈ ಭಾಗದಲ್ಲಿ ಚಿನ್ನ ಅಂದರೆ ಬಂಗಾರ ತುಂಬನೇ ಇದೆ. ಅದೇ ಕಾರಣಕ್ಕೆ ಇಲ್ಲಿ ಗಣಿಗಾರಿಕೆ ನಡೀತಾನೇ ಇರುತ್ತದೆ. ಇದಕ್ಕೆ ಕಾರಣ ಹಂಪಿಯಲ್ಲಿ ಬರೆಯಲಾಗಿರುವಂತಹ ಒಂದು ಶಿಲಾಶಾಸನದ ಪ್ರಕಾರ ಇಲ್ಲಿ ಅಭೂತಪೂರ್ವ ಚಿನ್ನ ಇದೆ ಎಂದು. ಬೆಂಕಿ ಹಾಕಿ ಕಾವು ಕೊಟ್ಟು ಗಣಿ ಮಾಡುವ ತಂತ್ರಜ್ಞವನ್ನು ನಮ್ಮ ಪ್ರಾಚೀನರು ರೂಢಿಸಿಕೊಂಡಿದ್ದರು. ಹಟ್ಟಿ ಗಣಿಯಲ್ಲಿ ಚಿನ್ನ ಭರಿತ ಬೆಣಚುಕಲ್ಲಿನ ಸ್ಥಿರದಲ್ಲಿ ಪ್ರಾಚೀನರು 195 ಮೀಟರ್ಗಳ ಗಣಿ ಮಾಡಿದ್ದಾರೆ. ಇದು ಭಾರತಕ್ಕೆ ಮಾತ್ರವಲ್ಲ, ಜಗತ್ತಿಗೆ ಹಳೆಯ ದಾಖಲೆಯಾಗಿದೆ. ಈ ಭಾಗದಲ್ಲಿ 300 ಪುರಾತನ ಚಿನ್ನದ ಗಣಿಗಳು ಸುತ್ತಮುತ್ತ ಪತ್ತೆಯಾಗಿವೆ. ಗಣಿಗಳಲ್ಲಿ ಬಳಸಿದ ಕಬ್ಬಿಣದ ಬಾಣಲೆ, ಕಲ್ಲಿನ ಪೀಠ, ನೀರೆತ್ತಲು ಬಳಸುತ್ತಿದ್ದ ಮಡಕೆಯ ಚೂರು ಮುಂತಾದವುಗಳು ಕೂಡ ಇತ್ತೀಚೆಗೆ ದೊರೆತಿವೆ. ಹಾಗಾದರೆ ಈ ಪ್ರಾಚೀನಿಗರು ಯಾರು? ಗಣಿಯ ತಂತ್ರಜ್ಞಾನ ಬಲ್ಲ ಈ ಮಂದಿ ಯಾರೆಂಬುದು ನಿಖರವಾಗಿಯೂ ಇಂದಿಗೂ ತಿಳಿದಿಲ್ಲ. ಆದರೆ ಇದರ ಬಗ್ಗೆ ಇನ್ನೂ ಸಂಶೋಧನೆ ನಡೀತಾನೇ ಇದೆ. ಗಣಿಗಳ ಆಳದಲ್ಲಿ ಗಣಿಯು ಕುಸಿದು ಬೀಳದಂತೆ ಜಾಲಿ ಮರದ ಕಂಬಗಳು ಆಸರೆ ಕೊಟ್ಟಿರುವುದು ಗಣಿ ತಂತ್ರಜ್ಞಾನದಲ್ಲಿ ಅವರಿಗಿದ್ದ ಪರಿಶ್ರಮವನ್ನು ಸಾರುತ್ತಿವೆ. ಆಶ್ಚರ್ಯವೇನೆಂದರೆ 195 ಮೀಟರ್ಗಳ ಆಳ ಗಣಿ ತೊಡಲು ಅವರಿಗಿದ್ದ ಅನುಕೂಲಗಳಾದರೂ ಏನು? ರಾಯಚೂರಿನ ಮಸ್ಕಿ ಬಳಿ ಅಶೋಕನ ಶಿಲಾಶಾಸನ ದೊರೆತಿದೆ. ಅದರಲ್ಲೂ ಕೂಡ ಈ ಭಾಗದಲ್ಲಿ ತುಂಬಾನೇ ಚಿನ್ನ ಇದೆ ಎಂದು ಸಾರಲಾಗಿದೆ. ಹಟ್ಟಿ ಚಿನ್ನದ ಗಣಿ ಕಂಪನಿಯು ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿರುವ ಹಟ್ಟಿ ಗ್ರಾಮದಲ್ಲಿರುವ ಸರ್ಕಾರಿ ಉದ್ಯಮವಾಗಿದೆ. ಈ ಉದ್ಯಮ 1947ರಲ್ಲಿ ಸ್ಥಾಪನೆಯಾಗಿತ್ತು. ಹೈದರಾಬಾದ್ ನಿಜಾಮನ ಆಳ್ವಿಕೆ ವಿಮೋಚನೆಯ ನಂತರ ಇಂದು ಕರ್ನಾಟಕ ಸರ್ಕಾರ ನಡೆಸುತ್ತಾ ಇದೆ. ಕೋಲಾರ ಚಿನ್ನದ ಗಣಿ ಮುಚ್ಚಿದ ನಂತರ ಹಟ್ಟಿ ಚಿನ್ನದ ಗಣಿಯು ದೇಶದಲ್ಲೇ ಅತಿ ಹೆಚ್ಚು ಮತ್ತು ಪ್ರಾಥಮಿಕ ಚಿನ್ನ ಉತ್ಪಾದಿಸುವ ಗಣಿಯಾಗಿದೆ. 1880ರಿಂದ 1920ರವರೆಗೆ ಜಾನ್ ಟೇಲರ್ಸ್ ಮತ್ತು ಅವನ ಮಕ್ಕಳಿಂದ ಆಧುನಿಕ ಗಣಿಗಾರಿಕೆಯನ್ನು ಇಲ್ಲಿ ಕೈಗೊಳ್ಳಲಾಯಿತು. 1902ರಿಂದ 1918ರ ಅವಧಿಯಲ್ಲಿ 3,88,000 ಟನ್ ಚಿನ್ನದ ಅದಿರು ಇಲ್ಲಿ ಉತ್ಪಾದನೆ ಮಾಡಲಾಗಿದೆ. ಆವಾಗಲೇ ಇಲ್ಲಿ 1,052 ಮೀಟರ್ ಆಳಕ್ಕೆ ಇಲ್ಲಿ ಗಣಿಯನ್ನು ತೊಡಲಾಗಿತ್ತು. ಸದ್ಯ ಇರುವ ಹಟ್ಟಿ ಗಣಿಯು ಸುಮಾರು 27 ಹಂತದಲ್ಲಿ 825 ಮೀಟರ್ ಆಳವನ್ನು ತಲುಪಿದೆ. 71.77 ಟನ್ನರಷ್ಟು ಚಿನ್ನವನ್ನು ಇಲ್ಲಿಯವರೆಗೆ ಸುಮಾರು 11.12 ದಶಲಕ್ಷ ಟನ್ ಅದಿರಿನಿಂದ ಉತ್ಪಾದಿಸಲಾಗಿದೆ. 2008ರಲ್ಲಿ ಮಾಡಿದ ಅಂದಾಜಿನ ಪ್ರಕಾರ ಪ್ರತಿ ಟನ್ ಅದಿರಿಗೆ 5.79 ಗ್ರಾಂ ಚಿನ್ನವನ್ನು ಇಲ್ಲಿ ತೆಗೆಯಲಾಗಿದೆ.
2003ರಲ್ಲಿ ಪ್ರತಿ ಗ್ರಾಮ್ ಚಿನ್ನಕ್ಕೆ ಸರಾಸರಿ 1,900 ರೂಪಾಯಿ ಖರ್ಚಾಗುತ್ತಿತ್ತು. ಪ್ರತಿ ಟನ್ ಅದರಿಗೆ 3 ಗ್ರಾಂ ಚಿನ್ನವೂ ಸಿಗುತ್ತಿತ್ತು. ಗಣಿಯ ವಿವಿಧ ಹಂತಗಳಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಜನ ಕೆಲಸಗಾರರು ಇಲ್ಲಿ ಕೆಲಸ ಮಾಡುತ್ತಿದ್ದರು. ಹಟ್ಟಿ ಚಿನ್ನದ ಗಣಿ ಕರ್ನಾಟಕದ ಹೆಮ್ಮೆಯಾಗಿದೆ. ಇದನ್ನು ಕಾಪಾಡುವ ಕರ್ತವ್ಯ ನಮ್ಮದಾಗಿದೆ ಸ್ನೇಹಿತರೆ.